ಲಾರಿ ಮತ್ತು ಕಾರಿನ ನಡುವೆ ಅಪಘಾತ ಸಂಭವಿಸಿ ಕಾರಿನಲ್ಲಿದ್ದ 4 ಮೃತಪಟ್ಟಿರುವ ಒಂದು ದುರ್ಘಟನೆ ಮಾಣಿ ಮೈಸೂರು ರಾಷ್ಟ್ರೀಯ ಹೆದ್ದಾರಿಯ ಕೊಯ್ನಾಡು ಎನ್ನುವಲ್ಲಿ ಶುಕ್ರವಾರ ನಡೆದಿದೆ. ಅಪಘಾತಕ್ಕೊಳಗಾದ ಕಾರು ಕೊಡಗು ಜಿಲ್ಲೆ ಗೋಣಿಕೊಪ್ಪದವರಾಗಿದ್ದು, ಮೃತರನ್ನ ರಹಮತುಲ್ಲಾರ ಪುತ್ರ ನಿಹಾದ್ ಅಜೀಜ್ ಅವರ ಪುತ್ರ ರಿಶಾನ್ ಬಾಬು ಅವರ ಪುತ್ರ ರಾಶಿಬ್ ನಜೀರ್ ಅವರ ಪುತ್ರ ಅನೀಶ್ ಅಂತ ಗುರುತಿಸಲಾಗಿದೆ. ಈ 4 ಕೂಡ ಗೋಣಿಕೊಪ್ಪದಿಂದ ಉಳ್ಳಾಲಕ್ಕೆ ತೆರಳುತ್ತಾ ಇದ್ರು. ಅತಿಯಾದ ವೇಗ ಅಪಘಾತಕ್ಕೆ ಕಾರಣ ಅಂತ ತಿಳಿದು ಬರ್ತಾ ಇದೆ. ಅಪಘಾತದ ರಭಸಕ್ಕೆ ಕಾರು ಸಂಪೂರ್ಣ ಛಿದ್ರಗೊಂಡಿದೆ. ನಾವು ದೃಶ್ಯಾವಳಿಯಲ್ಲೂ ಕೂಡ ಗಮನಿಸ್ತಾ ಇದ್ದೇವೆ. ಮೃತದೇಹಗಳನ್ನು ಹೊರ ತೆಗೆಯುವುದಕ್ಕೂ ಕೂಡ ಅಲ್ಲಿದ್ದವರು ಹರಸಾಹಸ ಪಡುವಂತಾಯಿತು. ಲಾರಿ ಕೂಡ ಜಖಂ ಆಗಿದೆ. ಸೊ ತಕ್ಷಣ ಸ್ಪಂದಿಸಿದ ಆಂಬ್ಯುಲೆನ್ಸ್ ಚಾಲಕರು ಆಂಬ್ಯುಲೆನ್ಸ್ನ ಮೂಲಕ ಮೃತದೇಹಗಳನ್ನು ಸುಳ್ಯ ಸರ್ಕಾರಿ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗೋದಕ್ಕೂ ಕೂಡ ಸಹಕಾರ ಮಾಡಿದ್ದಾರೆ. ಏನೋ ಅಲ್ಲಿದ್ದ ಪೋಸ್ಟ್ಮಾರ್ಟಮ್ ಸಿಬ್ಬಂದಿಗಳು ರಜೆಯಲ್ಲಿ ಇದ್ದ ಕಾರಣ ಮಡಿಕೇರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಪೋಸ್ಟ್ಮಾರ್ಟಮ್ ಮಾಡಲಾಯಿತು. ಮೃತದೇಹಗಳನ್ನು ಆಂಬ್ಯುಲೆನ್ಸ್ ಮೂಲಕ ಮಡಿಕೇರಿಗೆ ತೆಗೆದುಕೊಂಡು ಹೋಗಲಾಗಿದೆ. ಸೊ ಕಾರಿನಲ್ಲಿ ಪ್ರಯಾಣಿಸ್ತಾ ಇದ್ದ 4 ಜನ ಉಳ್ಳಾಲಕ್ಕೆ ಬರ್ತಾ ಇದ್ದರು. ಕಾರು ನಾವು ಗಮನಿಸ್ತಾ ಇದ್ದೇವೆ. ಡಿಕ್ಕಿಯ ರಭಸಕ್ಕೆ ಸಂಪೂರ್ಣ ಛಿದ್ರ ಆಗಿದೆ. ಕಾರಿನಲ್ಲಿದ್ದ 4 ಮೃತಪಟ್ಟಿದ್ದಾರೆ. ಕಾರು ಮತ್ತು ಲಾರಿಯ ನಡುವೆ ಸಂಭವಿಸಿದ ಅಪಘಾತದಲ್ಲಿ 4 ಜನ ಮೃತಪಟ್ಟಿರುವಂಥದ್ದು. ವಿಧಿ ಹೇಗಿರುತ್ತೆ ಅಂತ ಹೇಳಿದರೆ, ಈ ಅಪಘಾತದಲ್ಲಿ ಮೃತಪಟ್ಟವರನ್ನು ನೋಡೋದಕ್ಕಂತ ಬಂದಿದ್ದ ಕುಟುಂಬದ ಸದಸ್ಯರ ಕಾರಿಗೆ ಕೂಡ ಲಾರಿ ಡಿಕ್ಕಿ ಹೊಡೆದು ಕಾರಿನ ಮುಂಭಾಗ ಜಖಂಗೊಂಡು ಪ್ರಯಾಣಿಕರು ಅದೃಷ್ಟವಶಾತ್ ಪಾರಾಗಿರುವಂತಹ ಘಟನೆ ಕೂಡ ನಡೆದಿದೆ. ಸುಳ್ಯದ ಖಾಸಗಿ ಆಸ್ಪತ್ರೆಯಲ್ಲಿ ಮೃತದೇಹದ ಪೋಸ್ಟ್ಮಾರ್ಟಮ್ ಆಗದೇ ಇದ್ದ ಕಾರಣ ಅದನ್ನು ಮಡಿಕೇರಿ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗ್ತಾ ಇದ್ದ ವೇಳೆ ಆಂಬ್ಯುಲೆನ್ಸ್ ವಾಹನದ ಹಿಂದೆ ಹೋಗ್ತಾ ಇದ್ದಂತಹ ಸಂಬಂಧಿಕರ ಕಾರಿಗೆ ಲಾರಿ ಅಪಘಾತ ಆಗಿದೆ. ಏನೋ ಅವ್ರದ್ದು ಸ್ವಲ್ಪ ಅದೃಷ್ಟ ಚೆನ್ನಾಗಿತ್ತು, ಏನೂ ಆಗಿಲ್ಲ. ಅದೃಷ್ಟವಶಾತ್ ಪ್ರಯಾಣಿಕರೆಲ್ಲರೂ ಕೂಡ ಪಾರಾಗಿದ್ದಾರೆ. ಆದರೆ ಒಂದೊಂದು ಸಲ ವಿಧಿ ಹೇಗಿರುತ್ತೆ ಅಂತ ಹೇಳಿದರೆ, ಮದುವೆಗೋ ಮಸಣಕ್ಕೋ ಅಂತ ನಾವು ಹೇಳ್ತೇವೆ. ಸತ್ತವರನ್ನು ನೋಡೋದಕ್ಕೆ, ಅವರ ಮೃತದೇಹಗಳನ್ನು ಸುಳ್ಯದಿಂದ ಮಡಿಕೇರಿಗೆ ಪೋಸ್ಟ್ಮಾರ್ಟಮ್ಗೆ ತೆಗೆದುಕೊಂಡು ಹೋಗೋದಕ್ಕೆ ಆಂಬ್ಯುಲೆನ್ಸ್ ವೆಹಿಕಲ್ ಹಿಂದುಗಡೆ ಸಂಬಂಧಿಕರು ಹೋಗ್ತಾ ಇದ್ದಾಗ ಅವರ ಕಾರಿಗೂ ಲಾರಿ ಡಿಕ್ಕಿ ಹೊಡೆದಿರುವಂಥದ್ದು. ಆದರೆ ಅದೃಷ್ಟವಶಾತ್ ಅವರೆಲ್ಲರೂ ಕೂಡ ಪಾರಾಗಿದ್ದಾರೆ.